ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಕಂಬಳ ಅನ್ನೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಅಂದರೆ ನಮ್ಮ ಊರಿಗೆ ಸೀಮಿತವಾಗಿತ್ತು. ಈ ಕಂಬಳವನ್ನು ಹೇಳಿ ನಿಶ್ಚಯ ಮಾಡಿದೆ. ಅದರಂತೆ ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರು ಅಶೋಕ್ ರೈ ಅವರು ಮತ್ತು ಕಾರ್ಯಾಧ್ಯಕ್ಷರು ಗುರುಕಿರಣ್ ಅವರು, ನಾವು ಎಲ್ಲ ಸೇರಿ ಕಂಬಳ ಸಮಿತಿಯವರೆಲ್ಲ ನಾವು ಅರಮನೆಯ ಮೈದಾನಕ್ಕೆ ಬಂದು ನಮ್ಮ ಗುಣಪ್ಪ ಕಡಂಬರವರಿಗೆ ಕೂಡ ಆಹ್ವಾನ ಮಾಡಿ ಅವರಿಗೆ ಅರಮನೆಯ ಮೈದಾನ ಗ್ರೌಂಡ್ ನಾವು ಅವರಿಗೆ ತೋರಿಸಿ ಅವರು ಓಕೆ ಕೊಟ್ಟ ಮೇಲೆ ಅವರ ನಿರ್ಧಾರದಂತೆ ನಾವು ಮಹಾರಾಜರ ಮನೆಗೆ ಹೋಗಿ ಈ ಜಾಗವನ್ನು ಈಗ ಸುಮಾರು 15 ದಿನದಿಂದ ಈ ಜಾಗದಲ್ಲಿ ಕರೆ ಮಾಡಿದ್ದೇವೆ. ಈ ಕರೆನಲ್ಲಿ ಕಂಬಳ ಕರೆನಲ್ಲಿ ನಾಳೆ 25ನೇ ತಾರೀಕು ಮತ್ತು ನಾಳೆ 26ನೇ ತಾರೀಕು 2 ದಿನ ಈಗಾಗಲೇ ನಮ್ಮೂರಿಂದ ಸುಮಾರು 175ರಿಂದ 200 ಜೋಡಿ ಕಂಬಳದ ಕೋಣಗಳು ಬಂದಿದೆ. ನಾಳೆ ಬೆಳಗ್ಗೆ ಉದ್ಘಾಟನೆಗೊಂಡು ನಾಳೆದ್ದು 26ನೇ ತಾರೀಕಿಗೆ ಸಾಯಂಕಾಲ ಸಮಾರಂಭ ಇದೆ. ಈ ಮಧ್ಯದಲ್ಲಿ ಸುಮಾರು 2 ರಿಂದ 3 ಲಕ್ಷ ಜನ 3 ಲಕ್ಷ ಜನ ಮೇಲ್ಪಟ್ಟು ಈ ಕಂಬಳ ಇದೊಂದು ತುಳುನಾಡಿನ ಜಾನಪದ ಕ್ರೀಡೆ, ಸಾಂಸ್ಕೃತಿಕ ಕ್ರೀಡೆ. ಇದು ಕಾಂತಾರ ಸಿನಿಮಾ ನೋಡಿದ ಮೇಲೆ ಬಹಳಷ್ಟು ಜನ ಇದನ್ನು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಈ ಕಂಬಳ ಯಶಸ್ವಿ ಆಗಬೇಕು. ಇವತ್ತು ಕಂಬಳದ ಯಜಮಾನರುಗಳು ಎಲ್ಲ ಬಂದಿದ್ದಾರೆ, ಕೋಣಗಳ ಯಜಮಾನರುಗಳು ಬಂದಿದ್ದಾರೆ. ನಿನ್ನೆ ಅವರು ಹಾಸನದಲ್ಲಿ ಮೊದಲನೇ ಬಾರಿಯಾಗಿ ಬರೋದಿದೆ. ಇತಿಹಾಸದಲ್ಲಿ ಮೊದಲನೇ ಸಲ ಅವರು ಊರು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಊರಿಂದ 4 ಗಂಟೆ ಹಾಸನಕ್ಕೆ ಬಂದು ಹಾಸನದಲ್ಲಿ ಒಂದು 3 ಗಂಟೆ ಅಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿ ಎಚ್ ಡಿ ರೇವಣ್ಣವರ ನೇತೃತ್ವದಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿ ಅಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಮಾಡಿ ಸಾಯಂಕಾಲ 6 ಗಂಟೆಗೆ ಅಲ್ಲಿಂದ ತೆರಳಿ ರಾತ್ರಿ ಇಲ್ಲಿ ಬಂದು ಮುಟ್ಟಿದ್ದಾರೆ. ಇವತ್ತು ಕಂಬಳದ ಕೋಣಗಳ ಯಜಮಾನರು ಮತ್ತು ಅವರೊಟ್ಟಿಗೆ ಬಂದವರು ಎಲ್ಲ ಇಲ್ಲಿಯ ಕರೆ ಮಾಡ್ತಾ ನೋಡಿ, ಅರೇಂಜ್ಮೆಂಟ್ ನೋಡಿ, ಬಹುಶಃ ಇದು ನಮ್ಮೂರಿನಲ್ಲಿ ಕೂಡ ಇಷ್ಟು ಒಳ್ಳೆ ಕರೆ ಆಗಿಲ್ಲ ಅನ್ನೋ ಒಂದು ಮಾತು ಈಗಾಗಲೇ ನಡೀತಾ ಇದೆ. ಆದ್ದರಿಂದ ನಮಗೆ ಬಹಳ ಧೈರ್ಯವಿದೆ, ವಿಶ್ವಾಸ ಇದೆ. ಇಲ್ಲಿ ಮಾಧ್ಯಮದವರು ನಿಮ್ಮ ಸಲಹೆ ಮತ್ತು ನಿಮ್ಮ ಸಹಕಾರದೊಂದಿಗೆ, ನಿಮ್ಮ ಪ್ರೋತ್ಸಾಹದೊಂದಿಗೆ ಕಂಬಳದ ಈ ಕೋಣಗಳ ಯಜಮಾನರು ಕೂಡ ಅವರ ಜೊತೆಗೆ ಬಂದವರು ಕೂಡ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಬೆಂಗಳೂರು ಕಂಬಳ ನಮ್ಮ ಕಂಬಳ ಮಾತ್ರ ಅಲ್ಲ, ಇದು ನಿಮ್ಮ ಕಂಬಳ ಎಂದು ತಿಳಿದು ಇದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಈ ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.